ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈಗ ನಾನು ಇದು ಸಿಗಡಿ ಇದು ಫ್ರಾನ್ಸ್ ಕರಿ ಮಾಡ್ತಾ ಇದ್ದೀನಿ. ಸುಕ್ಕ ಟೈಪ್ ಮಾಡ್ತಿದ್ದೀನಿ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್. ಅದ್ರ ತುಂಬ ಹೀಟ್. ಅದನ್ನು ತಿಂದರೆ, ಫ್ರಾನ್ಸ್ ತಿಂದರೆ ತುಂಬ ಹೀಟ್. ಆದರೂ ಊಟ ಮಾಡಲಿಕ್ಕೆ ತುಂಬಾ ಖುಷಿಯಾಗುತ್ತದೆ. ಅದು ಟೇಸ್ಟಿಯಾಗಿರುತ್ತೆ. ಟೇಸ್ಟಿಯಾಗಿರುತ್ತೆ ನೋಡಿ. ಅದನ್ನು ತೆಗಿಬೇಕು, ಕ್ಲೀನ್ ಮಾಡಿ ಕೊಂಡು ಬರಬೇಕು. ಚೆನ್ನಾಗಿ ಮಾಡಬೇಕು, ಕ್ಲೀನ್ ಮಾಡಿಕೊಂಡು ಬರಬೇಕು. ಮಾಡ್ತೀನಿ, ಈಗ ಕ್ಲೀನ್ ಮಾಡಿ ಬರ್ತೀನಿ. ನೋಡಿ, ನಾನು ಕ್ಲೀನ್ ಮಾಡಲಿಕ್ಕೆ ಕೂತೆ. ಕ್ಲೀನ್ ಮಾಡಬೇಕು ಚೆನ್ನಾಗಿ. ಅದರದ್ದು ಒಂದು ಇದು ಇರಬಾರ್ದು. ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದಿದ್ದರೆ ಅದು ಚೆನ್ನಾಗಿರಲ್ಲ. ಎಲ್ಲ ತೆಗಿಬೇಕು. ಚೆನ್ನಾಗಿ ತೆಗೆದು ಕ್ಲೀನ್ ಮಾಡಿ ಇದು ಮಾಡಬೇಕು. ನೋಡಿ, ಒಂದೊಂದು ಇಷ್ಟೊಂದು ಮಾಡುವಾಗ ತುಂಬ ಹೊತ್ತಾಗುತ್ತೆ. ಮಾಡ್ತೀನಿ ಕ್ಲೀನು. ನಾನು ಫ್ರಾನ್ಸ್ ಕ್ಲೀನ್ ಮಾಡ್ಕೊಂಡು ಬಂದೆ ನೋಡಿ. ನೀರೆಲ್ಲ ಹಾಕಿಟ್ಟೆ. ಅದು ಈಗ ನೀರು ತುಂಬಾ ಗಲೀಜಿದೆ. ಅದನ್ನು ಚೆನ್ನಾಗಿರಲ್ಲ, ನನಗೆ ಇಷ್ಟ ಆಗಲ್ಲ ಹಾಗೆಲ್ಲ. ಅದಕ್ಕೆ ಮಸಾಲ ಅಷ್ಟೇನು ಇಲ್ಲ ನೋಡಿ. 2 ಟೊಮೆಟೊ ತೊಗೊಂಡಿದ್ದೀನಿ, 4 ಈರುಳ್ಳಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಬೋದು. ನಾನು ಬೆಳ್ಳುಳ್ಳಿ ಹಾಕ್ತೀನಿ. ಶುಂಠಿ ಇಲ್ಲ, ನನ್ನ ಹತ್ರ ಉಂಟು. ಪೇಸ್ಟ್ ಇಲ್ಲ ನನ್ನ ಹತ್ರ, ಖಾಲಿಯಾಗಿದೆ. ಬೆಳ್ಳುಳ್ಳಿ ಅಷ್ಟೇ ಹಾಕ್ತೀನಿ, ಶುಂಠಿ ಹಾಕಲ್ಲ. ಡ್ರೈ ಫಿಶ್ ಅಲ್ವಾ, ಅದೊಂದು ಇದು ತೆಗೆದು ಹಾಕ್ತೀನಿ ಕಟ್ ಮಾಡಿ. ಮತ್ತು ಇಲ್ಲಿ ನೋಡಿ, ಅಚ್ಚ ಖಾರದ ಪುಡಿ, ಮತ್ತು ಇದೇನು ಹಲ್ದಿ ಪುಡಿ. ಇದು ನಾನು ಮೊನ್ನೆ ಚಿಕನ್ ಚಿಲ್ಲಿ ಮಾಡಿದ್ನಲ್ವಾ, ಅದು ಮಸಾಲ ಉಳಿದಿತ್ತು, ಅದರಲ್ಲಿ ಸ್ವಲ್ಪ ಹಾಕ್ತೀನಿ. ಇದರಲ್ಲಿ ಎಲ್ಲ ಇದೆ: ಕೊತ್ತಂಬರಿ, ಧನಿಯಾ, ಜೀರಾ, ಕರಿಮೆಣಸು ಎಲ್ಲ ಇದೆ ಇದರಲ್ಲಿದೆ. ಪೆಪ್ಪರ್ ಎಲ್ಲ ಇದೆ ಇದರಲ್ಲಿ. ಅದಕ್ಕೆ ಎಲ್ಲ ಗರಂ ಮಸಾಲೆ ಎಲ್ಲ ಇದೆ. ಇಷ್ಟೇ ಮಸಾಲ ಹಾಕಿ ನಾನು ಮಾಡೋದೀಗ. ನೀವು ನೋಡಿ, ನಾನೀಗ ಕಟ್ ಮಾಡ್ತೀನಿ. ಒಂದು ವಿಡಿಯೋ ಇಡಲಿಕ್ಕೆ, ಮೊಬೈಲ್ ಇಡಲಿಕ್ಕೆ ಅಂತ ಸ್ವಲ್ಪ ಜಾಗ ಕಮ್ಮಿ ನಮ್ಮ ಇದರಲ್ಲಿ. ತೋರಿಸ್ಬೇಕಲ್ವಾ ಅಂತ ನಾನು ಕಟ್ ಮಾಡೋದು ಅಂತ ತೋರಿಸೋದು ಅಂತೂ ಆಗೋದೇ ಇಲ್ವಾ ಅಂತ ನೋಡಿ. ಮೇಲೆ ಇಡಬೇಕು, ಅದು ಹೇಗೆ ಇಡಬೇಕಂತ. ಮಧ್ಯದಲ್ಲಿ ಮಕ್ಕಳದು ಗಲಾಟೆ. ಟೊಮೆಟೊ ಕಟ್ ಮಾಡಲಿಕ್ಕೆ ಹೋದೆ, ಅಲ್ಲಿ ಮಧ್ಯದಲ್ಲಿ ಒಂದು ಗಲಾಟೆ ಅವ್ರದ್ದು. ಹಾಗೆ ಗಲಾಟೆ ಮಾಡಿ ನನ್ನನ್ನು ಹುಚ್ಚು ಇಡಿಸ್ಬಿಟ್ರು ಅವರು. ಅಷ್ಟು ಗಲಾಟೆ ಮಾಡ್ತಾರೆ. ಒಂದು ಕೆಲಸ ಮಾಡಲಿಕ್ಕೆ ಬಿಡಲ್ಲ ಅವರು. ಏನು ಅಂತ ಇಲ್ಲ, ಎಂತ ಬೇಕು. ಒಂದು ಕೆಲಸ ಮಾಡಲಿಕ್ಕೆ ಬಿಡಲ್ಲ ಅವರು. ಹಾಗೆ ಹೋಗ್ತಾ ಬರ್ತಾ ಒಂದು ಟೊಮೆಟೊ ಕಟ್ ಮಾಡಿದೆ. ಟೊಮೆಟೊ ಕಟ್ ಮಾಡಲಿಕ್ಕೆ ಅಂತ ಮ್ಯೂಟ್ ಮಾಡಿ ನಾನು ವಿಡಿಯೋ ಮಾಡಿದೆ. ಮತ್ತು ಅಂದರೆ ತುಂಬಾ ಗಲಾಟೆ ಮಾಡ್ತಿದ್ದರು. ತುಂಬ ಅಂದರೆ ತುಂಬಾ. ಮಕ್ಕಳು ಅಷ್ಟೊಂದು ಕಷ್ಟ ಕೊಡಬಾರ್ದು ಯಾರಿಗೂ ಅಂತ ಒಮ್ಮೊಮ್ಮೆ ಅನಿಸ್ತದೆ. ಏನು ಮಾಡೋದು, ಮಕ್ಕಳಲ್ವ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತೀನಿ. ಒಂದು ಸರಿ ಹೇಳಿದರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಅರ್ಥ ಆಗಬೇಕು. ಇದು ಸ್ವಲ್ಪ ದೊಡ್ಡವರಾಗಿ, ಸಣ್ಣವನಿಗಾದರೂ ಅರ್ಥ ಆಗಲ್ಲ, ದೊಡ್ಡವನಿಗಾದರೂ ಅರ್ಥ ಆಗಬೇಕು. ಒಂದು ಸರಿ ಆದರೂ ಹೇಳಿದರೆ ಅರ್ಥ ಆಗುವಂಥದ್ದು ಇದು ಇರುತ್ತೆ. ಸ್ಕೂಲಿಗೆ ಹೋಗ್ತಾನೆ, ಅದೆಲ್ಲ ಮಾಡ್ತಾನೆ. ಹಾಗೆ ಅವನಿಗೆ ಅರ್ಥ ಆಗಬೇಕು. ಒಂದು ಸರಿದು ಅರ್ಥ ಆದ್ರೇ ಚೆನ್ನಾಗಿರ್ತದೆ. ಅರ್ಥ ಆಗಲ್ಲ ಅವನಿಗೆ. ಏನು ಮಾಡೋದು, ಕೆಲವೊಂದು ಮಕ್ಕಳು ಹಾಗೆಯೇ ಇರ್ತಾರೆ. ಅರ್ಥ ಆಗದಿದ್ದರೂ ನಾವು ಹಾಗಾದರೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರಬೇಕಾಗ್ತದೆ. ಕಟ್ ಮಾಡ್ತಿದ್ದೇನೆ. ಎಷ್ಟು ಸಲ ಹೋದೆ ಅಂತ ನನಗೇನೇ ಗೊತ್ತಿಲ್ಲ. ಎಷ್ಟು ಸಲ ಹೋದೆ ನಾನು. ತುಂಬ ಮಕ್ಕಳು ನನಗೆ ತುಂಬ ಹಿಂಸೆ ಕೊಟ್ಟರು ಆ ದಿನ. ತುಂಬ ಅಂದರೆ ತುಂಬ ಕೊಟ್ಟರು. ಎಷ್ಟು ಅಂದರೂ ಅಷ್ಟೇ ಅಂದ್ಕೊಂಡು ಸುಮ್ಮನೆ ಆದೆ ನಾನು. ಏನೇ ಆಗಲಿ, ಎಷ್ಟು ಸಲ ಹೋದೆ ನೋಡಿ ನಾನು. ವೀಡಿಯೋ ಮಾಡಲಿಕ್ಕೂ ಬಿಡಲ್ಲ ಅವರು. ಅಷ್ಟು ಇದ್ದರೆ ನನಗೆ ಒಮ್ಮೊಮ್ಮೆ ಸರಿ ಬಡಿಬೇಕಂತ ಅನ್ನಿಸ್ತದೆ. ಆದರೆ ಏನು ಮಾಡಿ ಸುಮ್ಮನೆ ಇರ್ತೀನಿ. ಕಷ್ಟದಿಂದ ಮಾಡೋದು ವೀಡಿಯೋ. ಅದಕ್ಕೆ ಮಕ್ಕಳು ಈ ಥರ ಮಾಡಿದರೆ ತುಂಬಾ ಸಿಟ್ಟು ಬರುತ್ತೆ. ಒಮ್ಮೊಮ್ಮೆ ಕಟ್ ಮಾಡ್ತೀನಿ. ಎಲ್ಲ ಕಟ್ ಮಾಡ್ಕೊಂಡು ಬಂದೆ. ಕಟ್ ಮಾಡಿ ಆಯಿತು. ಎಲ್ಲದು ಕಟ್ ಮಾಡಿ ಆಯಿತು.
ಎಲ್ಲ ಕಟ್ ಮಾಡಿ ನೋಡಿ ಕಟ್ ಮಾಡಿ ಬಂದೆ. ಈಗ ಒಂದು ಇದು ಇಟ್ಟಿದ್ದೇನೆ ತವಾ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ತೆಂಗಿನ ಎಣ್ಣೆ ಹಾಕಿದೆ. ನಿಮ್ಗೆ ಯಾವ್ದು ಎಣ್ಣೆ ಬೇಕೋ ಅದನ್ನು ಹಾಕಿ. ನನಗೆ ತೆಂಗಿನ ಎಣ್ಣೆನೇ ಇಷ್ಟ ಆಯಿತು, ಇಷ್ಟ ಅದಕ್ಕೆ ಹಾಕ್ತೀನಿ. ಎಣ್ಣೆ ಬಿಸಿ ಆಗಲಿ. ಎಟ್ಟಿಯನ್ನು ತುಂಬ ಚೆನ್ನಾಗಿ ತೊಳ್ಕೊಂಡು ಬಂದೆ 2 ಸರ್ತಿ. ತುಂಬಾ ಕೂದಲು ಎಲ್ಲ ಇರುತ್ತೆ ಅದರಲ್ಲಿ. ಇದು ಮುಂಬೈದು, ಎಲ್ಲಿ ಇದು ಮಾಡ್ತಾರೆ ಯಾರಿಗೆ ಗೊತ್ತು, ಆದರೂ ತಿನ್ನಲೇಬೇಕಲ್ವಾ. ನೋಡಿ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಲಿ. ನೋಡಿ ಎಣ್ಣೆ ಬಿಸಿ ಆಯಿತು. ನನಗೆ ಎಲ್ಲದಕ್ಕೊಂದು ಜೀರಾ ಬೇಕೇ ಬೇಕು. ನಿಮಗೆ ಹೇಗಂತ ನಂಗೆ ಗೊತ್ತಿಲ್ಲ, ನನಗಂತೂ ಎಲ್ಲದಕ್ಕೂ ಒಂದು ಜೀರಿಗೆ ಒಂದು ಬೇಕೇ ಬೇಕು. ಇವಾಗ ಕೆಲವರು ಹಾಕಲ್ಲ, ನನಗೆ ಎಂತ ಬೇಕಪ್ಪ ಬೇಕು. ನಾನು ಇದು ಜೀರಿಗೆ ಅಂತೂ ಎಲ್ಲದಕ್ಕೂ ಹಾಕ್ತೀನಿ ಒಗ್ಗರಣೆಗೆ. ಸಾಸಿವೆ ಹಾಕೋದಿದ್ರೂ ಪರವಾಗಿಲ್ಲ, ನನಗೆ ಜೀರಿಗೆ ಅಂತೂ ಎಲ್ಲದಕ್ಕೂ ಬೇಕು. ನಾನು ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ನನಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಬೆಳ್ಳುಳ್ಳಿ ತಿನ್ನಲಿಕ್ಕೆ ತುಂಬಾ ಇಷ್ಟ ನನಗೆ. ಅದು ಯಾಕಂದರೆ ಬೆಳ್ಳುಳ್ಳಿದು ತುಂಬ ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ನಾನು, ಟೇಸ್ಟ್ ಬರಲಿ ಅಂತ. ತೆಂಗಿನ ಎಣ್ಣೆ ಅಲ್ವಾ, ಎಂತ ಆಗೋದಿಲ್ಲ ಇದು. ಕೆಲವೊಂದು ಎಣ್ಣೆ ಇರುತ್ತೆ, ಅದನ್ನೆಲ್ಲ ಹೆಚ್ಚಾಗಿ ಯೂಸ್ ಮಾಡಬಾರ್ದು. ತೆಂಗಿನೆಣ್ಣೆ ಇದು ಪ್ಯೂರು, ಊರಲ್ಲಿ ತಂದಿದ್ದು. ಇಲ್ಲಿ ಸಿಗಲ್ಲ, ಇಲ್ಲಿ ಸಿಗೋದೇ ಇಲ್ಲ ಎಂಥದ್ದು. ಕೇರಳ ಸ್ಟೋರಲ್ಲಿ ಸಿಗುತ್ತೆ, ಅದು ಅಷ್ಟು ಇದಿರುವುದಿಲ್ಲ. ಬೇವ್ರೆ ಹಾಕಿದೆ. ಬೇವ್ರೆ ಹಾಕಿದ್ಮೇಲೆ ಕಾಯಿ ಮೆಣಸು ಹಾಕಿದೆ. ಕಾಯಿ ಮೆಣಸು ಕೂಡ ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿ ಹಾಕಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಅಂತಲ್ವ, ಈರುಳ್ಳಿ ಟೊಮೆಟೊ ಎರಡು ಚೆನ್ನಾಗಿ ಸ್ಮೂತ್ ಆಗಬೇಕು. ಈರುಳ್ಳಿ ಒಂದು ಸ್ವಲ್ಪ ಕೆಂಪಾಗಿ ಆಗಬೇಕು. ಈರುಳ್ಳಿ ಎಟ್ಟಿ ಅಂದರೆ ಯಾರಿಗೆ ಬೇಡ ಹೇಳಿ. ಎಟ್ಟಿ ಪ್ರಾನ್ಸ್ ಅಂದರೆ ತುಂಬಾ ಎಲ್ಲರೂ ಫೇಮಸ್ಸು. ತುಂಬ ಉಷ್ಣ ಅದು, ತುಂಬ ಅಂದರೆ ತುಂಬಾ ಉಷ್ಣ ಅದು. ಗೊತ್ತಿರ್ಬೋದು ಎಲ್ರಿಗೂ, ತುಂಬ ಉಷ್ಣವಾದ ವಸ್ತು ಅಂದರೆ ಇದೆ ದೇಹಕ್ಕೆ. ಆದರೂ ತಿನ್ನಬೇಕೆಂಬ ಆಸೆ ಅಂತೂ ಇದ್ದೇ ಇರುತ್ತೆ ಅಲ್ವ ಎಲ್ರದ್ದು. ಫ್ರಾನ್ಸಲ್ಲಿ ಉಪ್ಪು ಇದೆಯಾ ಅಂತ, ಫ್ರಾನ್ಸ್ ಇದರಲ್ಲಿ ಉಪ್ಪು ಇದೆ ಅಂತ ನೋಡಬೇಕು. ಇಲ್ಲಾಂದರೆ ಉಪ್ಪು ಕೆಲವೊಂದು ಉಪ್ಪಲ್ಲಿ ಹಾಕಿರ್ತಾರೆ, ಅದು ಇದಾಗ್ತದೆ. ಇದರಲ್ಲಿ ಉಪ್ಪು ಇಲ್ಲ, ಅದಕ್ಕೆ ನಾನು ಉಪ್ಪು ಹಾಕ್ತಿದ್ದೀನಿ. ಅದರಲ್ಲಿ ಇಲ್ಲ ಉಪ್ಪು, ಚೂರು ಇಲ್ಲ. ತುಂಬ ಕಸ ಇತ್ತು, ಕ್ಲೀನಾಗಿ ತೊಳೆದಿದ್ದರೆ ತುಂಬ ಕಸ ಅಂದರೆ ಕಸ ತಿನ್ನಕ್ಕೂ ಚೆನ್ನಾಗಲ್ಲ. ನೋಡಿ ಇದು ಫ್ರೈ ಆಗಲಿ. ನೋಡಿ ಇಷ್ಟು ಫ್ರೈ ಆಗಿದೆ. ಅದಕ್ಕೆ ನಾವು ಟೊಮೆಟೊ ಹಾಕುವ. ಟೊಮೆಟೊ ಅದೇ ಆಗುವಾಗ ಈರುಳ್ಳಿ ಕೂಡ ಫ್ರೈ ಆಗುತ್ತೆ ಅದರೊಟ್ಟಿಗೆ. ಟೊಮೆಟೊ ಹಾಕುವ. ಇಷ್ಟು ಫ್ರೈ ಆಗಿದ್ದು ಸಾಕು. ಟೊಮೆಟೊ ಮಾತ್ರ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಆಗಬೇಕು, ತುಂಬ ಚೆನ್ನಾಗಿ ಆಗಬೇಕು. ನನ್ನ ಮಗ ಬಂದ ಎಷ್ಟು ಎಂತ ಸ್ಮೆಲ್ ಬರ್ತದೆ. ಅವನಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಅವನು. ಈಗ ಹಲ್ದಿ ಹಾಕ್ತೀನಿ. ಹಲ್ದಿ ಎಲ್ಲ ಹಾಕಿ ಇದನ್ನು ಫ್ರೈ ಮಾಡಲಿಕ್ಕೆ ಬಿಡುವ. ಫ್ರೈ ಆಗಲಿ ಇದು ಅಷ್ಟಕ್ಕೆ. ನೋಡಿ ಇದು ಚೆನ್ನಾಗಿ ಫ್ರೈ ಆಯಿತು. ಟೊಮೆಟೊ ನಾವು ಇಷ್ಟು ಆಗಬೇಕು. ಫ್ರೈ ಆಯಿತು ಟೊಮೆಟೊ. ಈಗ ಎಟ್ಟಿ ಹಾಕುವ. ಪ್ರಾನ್ಸು ಎಟ್ಟಿ ಅಂತಾರೆ ನಮ್ಮ ತುಳುವಿನಲ್ಲಿ. ಪ್ರಾನ್ಸ್ ಹಾಕುವ. ಇಂಗ್ಲೀಷಲ್ಲಿ ಸಿಗಡಿ ಅಂತಾರೆ, ಕನ್ನಡದಲ್ಲಿ ಸಿಗಡಿ ಇದು ಎಟ್ಟಿ ಅಂತ ಅಂತಾರೆ. ನಿಮ್ಮ ಕಡೆ ಯಾವುದು ಅಂತಂದರೆ ನಂಗೆ ಗೊತ್ತಿಲ್ಲ, ನಮ್ಮ ಕಡೆ ಇದೆ ಅಂತಾರೆ. ಚೆನ್ನಾಗಿ ಫ್ರೈ ಆಗಲಿ ಇದು. ಅದ್ರ ಜೊತೆ ಟೊಮೆಟೊ ಜೊತೆ ಡೈಲಿ ಸ್ವಲ್ಪ. ಇದಕ್ಕೆಲ್ಲ ನೀರು ಹಾಕಲಿಕ್ಕೆಲ್ಲ, ನೀರು ಹಾಕಿದರೆ ತಿನ್ನಲಿಕ್ಕೆ ರುಚಿ ಆಗಲ್ಲ. ನೀರು ಹಾಕಿದರೆ ತಿನ್ನಲಿಕ್ಕೆ ಅಷ್ಟು ರುಚಿ ಆಗಲ್ಲ. ನೋಡಿ ನನ್ನ ಮಗ ಕಾಯ್ತಿದ್ದಾನೆ, ಯಾವಾಗ ಅಮ್ಮ ಕೊಡ್ತಲ್ಲ ಅಂತ ಮಾಡ್ತಿದ್ದೀನಿ. ಅವನಿಗೆ ಕನ್ನಡ ಬರೋದಿಲ್ಲ, ಕನ್ನಡ ಬರಲ್ಲ ಅವನಿಗೆ. ಹಿಂದಿ, ಮರಾಠಿ ಆ್ಯಂಡ್
ತುಳು ಅಷ್ಟು ಬರುತ್ತೆ ಅಷ್ಟೇ. ಈಗ ನೋಡಿ ಇದಕ್ಕೆ ಖಾರ ನಾವು ತಗೊಂಡಿದ್ದು ಹಾಕುವ. ಇದನ್ನು ಎಲ್ಲ ಹಾಕ್ತೀನಿ ನಾನು. ಇದು ಸ್ವಲ್ಪ ಖಾರ ಕಡಿಮೆ ಇದೆ, ಆದರೆ ಖಾರದ ಮಸಾಲೆ ಇದು ಅಂತಲ್ವ, ನಾನು ಎಷ್ಟು ಹಾಕಲ್ಲ, ಮಗ ತಿಂತಾನಂತ ಸ್ವಲ್ಪ ಸಾಕು, ಇಷ್ಟು ಸಾಕು. ಕಾಯಿ ಮೆಣಸು ಕೂಡ ಹಾಕಿದ್ದೇನೆ, ಎಲ್ಲ ಹಾಕಿಲ್ಲ ನೋಡಿ, ಎಲ್ಲ ಹಾಕಲಿಲ್ಲ. ಅದು ಹಾಕಿದ್ದೇನೆ, ಪೆಪ್ಪರ್ ಪೌಡ್ರ್ ಎಲ್ಲ ಹಾಕಿದ್ದೇನಲ್ವ, ಅದಕ್ಕೆ ಬೇಡ ಅಂತ. ಪುಟ್ಟ 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 ಟಾಯ್ಲೆಟ್ ಬಂದ್ ಕರ್. ನೋಡಿ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಅಂತ, ಮಸಾಲೆ ಹಾಕಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ನೀರು ಹಾಕಬಾರ್ದಿತ್ತು ಅಂತ ಅಂದ್ಕೊಂಡಿದ್ದೆ. ಒಟ್ಟಿಯಲ್ಲಿ ಇದು ಸಿಗಡಿಯಲ್ಲಿ ಉಂಟು ಅಂತ ಅಂದ್ಕೊಂಡೆ ನಾನು ಪ್ರಾನ್ಸಲ್ಲಿ, ಆದರೆ ಇಲ್ಲ ಅಂತ, ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ. ಇದು ನೋಡಿ ಉಪ್ಪೆಲ್ಲ ಸರಿ ಇರಬೇಕಂತ ಅಂದ್ಕೊಳ್ತೀನಿ, ನೋಡ್ತೀನಿ, ಇಲ್ಲಾಂದರೆ ಹಾಕಬೇಕು. ಉಪ್ಪೆಲ್ಲ ಸರಿ ಉಂಟು, ತುಂಬಾ ಟೇಸ್ಟ್ ಆಗಿದೆ, ತುಂಬ ಟೇಸ್ಟ್ ಆಗಿದೆ. ಇದು ಇನ್ನೂ ಅದು ಪ್ರಾನ್ಸ್ ಬೇಯಬೇಕು, ಬೇಯ್ದಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಯಲಿ, ಸ್ವಲ್ಪ ಮೀಡಿಯಮಲ್ಲಿ ಇಡಿ, ಇಲ್ಲಾಂದರೆ ಇದಾಗ್ತದೆ. ಮೀಡಿಯಮ್ ನೋಡುವ, ಮುಚ್ಚಿಡುವ. ಪ್ರಾನ್ಸ್ ಬೇಯಲ್ಲ ಎಷ್ಟು ಟೈಮ್ ಬೇಕಾಗಿ ಆಯಿತು, ನಂದು ರೆಡಿ ಆಯಿತು ನೋಡಿ. ಈಗ ಇದನ್ನು ಹಾಕ್ತೀನಿ, ಮಸಾಲ, ಕೊತ್ತಂಬರಿ ಸೊಪ್ಪು, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ನೀವೊಮ್ಮೆ ಮಾಡಿ, ನಾನು ಈಗ ಮಾಡಿದೆ, ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ. ಆಯಿತು ನಂದು ನೋಡಿ, ಆಯಿತು ಮಾಡಿದ್ದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ರೊಟ್ಟಿ ಚಪಾತಿ ಹಾಗೆ ರೈಸಿಗೆ ತುಂಬ ಚೆನ್ನಾಗಿರ್ತದೆ, ತುಂಬ ಊಟ ಸೇರುತ್ತೆ. ನನ್ನ ಮಗನಿಗೆ ಹಾಗೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟನ್ನು ಮಾಡೋನ್ನು ಮರಿಬೇಡಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಅಂಥದ್ದು ಸಿಗೋದಿಲ್ಲ, ಅದರಲ್ಲಿ ವ್ಯೂಸ್ ಮಾತ್ರ ಬರುತ್ತೆ ಅಷ್ಟೇ. ಪ್ಲೀಸ್ ಹಾಗೆ ಮಾಡಬೇಡಿ. ವಿಡಿಯೋ ನೋಡಿ, ಸ್ವಲ್ಪ ವಿಡಿಯೋ ನೋಡಿ ನಮಗೆ ಹೆಲ್ಪ್ ಮಾಡಿ. ನಾನು ಕೂಡ ನಿಮಗೆ ಎಲ್ಲ ಇದರಲ್ಲಿ ಸಪೋರ್ಟ್ ಮಾಡ್ತೀನಿ. ಶೇರ್, ಲೈಕ್, ಕಮೆಂಟನ್ನು ಹಾಕಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.